ದ್ವಿಚಕ್ರ ವಾಹನದ ಹೈಬ್ರಿಡ್ ಲೈಟ್ನಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಈ ಕುರಿತು ಕ್ರಮ ತೆಗೆದುಕೊಳ್ಳಬೇಕೆಂದು ಪೊಲೀಸ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಆಗ್ರಹಿಸಿದರು. ನಗರದ ಪೊಲೀಸ್ ಕಚೇರಿಯಲ್ಲಿ ನಡೆದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ದೂರಿದರು. ಈ ಬಗ್ಗೆ ತಪಾಸಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಹೇಳಿದರು. ಅದು ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ಎಲ್ಲ ದೇಶವ್ಯಾಪ್ತಿ ಎಲ್ಲ ಕಡೆ ಇದೆ, ಬೇರೆ ದೇಶದಲ್ಲಿದೆ, ನಮ್ಮ ದೇಶದಲ್ಲಿದೆ. ಮ್ಯಾಕ್ಸಿಮಮ್ ಲೈಫು ಲಾಸ್ ಆಗ್ತಾ ಇರೋದು ಡ್ರಿಂಕ್ ಆ್ಯಂಡ್ ಡ್ರೈವಿಂಗಲ್ಲಿ. ಗೊತ್ತಾಯ್ತಾ? ಅವರು ಇಫ್ ದೇ ಡ್ರಿಂಕ್ ದೇ ಶುಡ್ ನಾಟ್ ಡ್ರೈವ್, ಇಟ್ ಇಸ್ ಜಸ್ಟ್ ಸಿಂಪಲ್ ಅಷ್ಟೇ. ಕುಡಿದ್ರೆ ಡ್ರೈವ್ ಮಾಡಬಾರ್ದು ಅವರು. ಅದು ಇಲ್ಲ ಅಂತಂದರೆ ಅವರು ಬೇರೆ ಒಬ್ಬ ಡ್ರೈವರ್ ವ್ಯವಸ್ಥೆ ಮಾಡಬೇಕು, ಅಥವಾ ಬೇರೆ ಟ್ಯಾಕ್ಸಿಯಲ್ಲಿ ಹೋಗ್ಬೇಕು ಆ ಥರ, ಅಥವಾ ಯಾರು ಬೇರೆ ಫ್ರೆಂಡ್ ಅವರು ವಿತೌಟ್ ಯಾರು ಕನ್ಸ್ಯೂಮ್ ಮಾಡಿಲ್ಲ ಅವ್ರ ಜೊತೆ ಹೋಗ್ಬೇಕು, ಅದು ಸೇಫ್. ಅದು ಬಿಟ್ಟರೆ ದೇರ್ ಇಸ್ ನೋ ಸೊಲ್ಯೂಷನ್ ಅದಕ್ಕೆ. ಓಕೆ, ಅದು ಎಲ್ಲ ಕಡೆ ಮಾಡ್ತಾ ಇದ್ದೀವಿ, ಅದು ಮಾಡ್ತೀವಿ. ಬಟ್ ಟೇಕ್ ತಾವು ಹೇಳಿದ್ದು ಸಜೆಷನ್ ಕೊಡ್ತೀವಿ. ಓಕೆ, ಎಸ್ ಮಾಡ್ತಾ ಇದ್ದೀವಲ್ಲ ಎಲ್ಲ ಕಡೆ. ನಾವು ಇದರೆಲ್ಲ ಹಾಕ್ತಾ ಇದ್ದೀವಲ್ಲ, ನಮ್ಮದು LED ಸೈನ್ ಬೋರ್ಡ್ಸ್ ಎಲ್ಲ ಇದೆ, ಅದರಲ್ಲಿ ಇಡೀ ಸಿಟಿ ತುಂಬ ಎಲ್ಲ ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಕಂಟಿನ್ಯೂಸ್ ಆಗಿದೆ. ಓಕೆ. ನಗರದ ಕಾವೂರು ಜಂಕ್ಷನ್ನಲ್ಲಿ ಕಳೆದ 4-5 ದಿನಗಳಿಂದ ಅಪಘಾತವಾಗುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಕಮಿಷನರ್ಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೊಲೀಸ್ ಕಮಿಷನರ್ ಅವರು ಈ ಕೂಡಲೇ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಹೇಳಿದರು. ಜಾಗ ಬಂಡೆ ಪಕ್ಕ ಈ ವೇಳೆ ಡಿಸಿಪಿ ಹನುಮಂತರಾಯ ಸೇರಿದಂತೆ ಇನ್ನಿತರ ಹಿರಿಯ ಪೊಲೀಸರು ಉಪಸ್ಥಿತರಿದ್ದರು.